ಮೂಡುಬಿದ್ರೆ ನಗರ ಮಹಾಶಕ್ತಿ ಕೇಂದ್ರದ 26 ಬೂತ್ ಅಧ್ಯಕ್ಷರ ಮನೆಗಳಿಗೆ ನಾಮಫಲಕ ಅಳವಡಿಕೆ ಕಾರ್ಯಕ್ರಮವು ನಡೆಯಿತು. ಶಾಸಕ ಉಮಾನಾಥ್ ಕೋಟ್ಯಾನವರು ಕೋಟೆಬಾಗಿಲು ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಾಮಫಲಕ ಅಳವಡಿಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮೊದಲಿಗೆ ಉಮೇಶ್ ಹೆಗ್ಡೆ ಅವರ ಮನೆಗೆ ಅಧಿಕೃತವಾಗಿ ನಾಮಫಲಕವನ್ನು ಅಳವಡಿಸಲಾಯಿತು. ಶಾಸಕರಾದ ಉಮಾನಾಥ್ ಕೋಟ್ಯಾನವರು ಮಾತನಾಡಿ, ಕಾರ್ಯಕರ್ತರು ಬಿಜೆಪಿ ಪಕ್ಷದ ಆಸ್ತಿ. ಅವರು ಪ್ರತಿ ಚುನಾವಣೆಯಲ್ಲೂ ನಿಸ್ವಾರ್ಥದಿಂದ ಕೆಲಸ ಮಾಡಿ ನಮ್ಮನ್ನ ಗೆಲ್ಲಿಸುತ್ತಿದ್ದಾರೆ. ಅಂತಹ ಕಾರ್ಯಕರ್ತರ ಬಳಿಗೆ ಶಾಸಕರು ಅಧ್ಯಕ್ಷರು ಹೋದಾಗ ಅವರಿಗೆ ಖುಷಿಯಾಗ್ತದೆ ಎಂದು ಹೇಳಿದರು. ಇವತ್ತು ಚುನಾವಣೆ ಒಂದು ಭಾಗ, ಇನ್ನೊಂದು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳು ಇವತ್ತು ಬಂದಿದೆ. ಈ ಯೋಜನೆ ಕೆಲವರಿಗೆ ಮಾಹಿತಿ ಇಲ್ಲ. ನಾವು ಕರಪತ್ರ ಮಾಡಿಸ್ತೇವೆ, ನಾನು ಹೇಳಿದ್ದೇನೆ, ಕರಪತ್ರ ಮಾಡಿಸಿ ನಮ್ಮ ಕಚೇರಿ ಅಥವಾ ಬಿಜೆಪಿ ಕಚೇರಿಯಲ್ಲಿ ಇರ್ತೇವೆ. ಆ ಮಾಹಿತಿಯನ್ನು ನೀವು ತಿಳ್ಕೊಂಡು ಹೋಗಿ ಮತದಾರರ ಹತ್ರ, ನಿಮ್ಮ ಬೂತಿನ ಮತದಾರರ ಹತ್ರ ನೀವು ಕೇಳಬೇಕು. ಇಂಥ ಯೋಜನೆ ಕೇಂದ್ರ ಸರ್ಕಾರದ ಹುಟ್ಟಿದ ಮಗುವಿನಿಂದ ಸಾಯುವ ವಯಸ್ಸಿನವರಿಗೆ ಬರ್ತಾ ಇದ್ದಾರೆ ನರೇಂದ್ರ ಮೋದಿ. ಇದು ನಿಮಗೆ ಸಿಕ್ಕಿದೆಯಾ? ನೀವು ಇದಕ್ಕೆ ಅರ್ಥ ಸಿಕ್ಲಿಲ್ಲ ಅಂದ್ರೆ ಯಾಕೆ ಸಿಕ್ಲಿಲ್ಲ, ಯಾಕೆ ನೀವು ಅರ್ಜಿ ಹಾಕಲಿಲ್ಲ? ಇವತ್ತು ಆಯುಷ್ಮಾನ್ ಭಾರತ್, ಬಡವರಿಗೆ ದೊಡ್ಡ ದೊಡ್ಡ ರೋಗಗಳು ಬಂದ್ರೆ ಧರ್ಮಾಸ್ಪತ್ರೆಗೆ ಕೊಂಡೋಗಿ ಹಾಕ್ತಾರೆ. ಬದುಕಿದ್ರೆ ದುಡ್ಡಿಲ್ಲ ಅವರ ಹತ್ರ. ಇದನ್ನರಿತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ಪ್ರಧಾನಿ ಆದ್ರೆ, ಒಂದು ಸ್ಥಾನಮಾನಕ್ಕೆ ಬಂದ್ರೆ ಏನಾಗ್ತದೆ ಎಂಬುದನ್ನು ನಾವು ಅರಿತುಕೊಳ್ಬೇಕು. ನರೇಂದ್ರ ಮೋದಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಬೂತಿನಿಂದ ಹೊರಟಂತ ಒಬ್ಬ ಕಾರ್ಯಕರ್ತ ಇವತ್ತು ದೇಶದ ಪ್ರಧಾನಿ ಆಗಿದ್ದಾರೆ. ಬಡವನಿಗೂ ಬದುಕುವ ಹಕ್ಕಿದೆ ಅಂತ ಹೇಳಿಕೊಂಡು 5 ಲಕ್ಷ ರೂಪಾಯಿಯನ್ನ ಕೊಟ್ಟು ಆಯುಷ್ಮಾನ್ ಭಾರತ್ ಮೂಲಕ ನೀನು ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬಹುದು, ನಿನಗೆ ಬದುಕು ಹಕ್ಕಿದೆ ಅಂತ ತೋರಿಸಿಕೊಟ್ರು ನರೇಂದ್ರ ಮೋದಿ. ಈ ಸಂದರ್ಭದಲ್ಲಿ ಮಂಡಲದ ಅಧ್ಯಕ್ಷ ಸುನಿಲ್ ಆಳ್ವಾ, ಮೂಡಬಿದರೆ ನಗರಾಧ್ಯಕ್ಷ ಲಕ್ಷ್ಮಣ್ ಪೂಜಾರಿ, ಕಾರ್ಯದರ್ಶಿ ಸಾತ್ವಿಕ್ ಮಲ್ಯ, ಮಂಡಲದ ಪ್ರಭಾರ ಗಣೇಶ್ ಹೊಸಬೆಟ್ಟು ಮೊದಲಾದವರು ಉಪಸ್ಥಿತರಿದ್ದರು. ಮುಡುಬಿದ್ರೆ ಕ್ಷೇತ್ರದ ನೆಚ್ಚಿನ ಶಾಸಕರಾದ ಶ್ರೀ ಉಮಾನಾಥ್ ಕೋಟ್ಯಾನವರು ಆಗಮಿಸಿದ್ದಾರೆ.